ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನೋ ಮಾತೇ ಇದೆ. ಹಾಕುವಂತಹ ಉಡುಗೆ ನೋಡೋಕೆ ಚೆನ್ನಾಗಿರಬೇಕು, ಹಾಕೋಕೆ ಹಿತವಾಗಿರಬೇಕು. ಮಾಡುವಂತಹ ಅಡುಗೆ ತಿನ್ನೋಕೆ ರುಚಿಯಾಗಿರಬೇಕು, ಆರೋಗ್ಯಕ್ಕೆ ಹಿತವಾಗಿರಬೇಕು. ಇವತ್ತು ರುಚಿಯಾಗಿ ಶುಚಿಯಾಗಿ ಅಡುಗೆ ಮಾಡಲು ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಅತಿಥಿಯಾಗಿದ್ದಾರೆ ಗೀತಾ ಮೇಡಮ್. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಮ್ಮ ಅಡುಗೆ ಮನೆಗೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು. ಏನ್ ಮಾಡ್ಕೊಂಡಿದ್ದೀರಾ ಮೇಡಮ್ ನೀವು? ನಾನು ಟೀಚರ್ ಆಗಿದ್ದೀನಿ. ಟೀಚರ್ ಆಗಿದ್ದೀರಾ? ಸ್ಕೂಲ್ ಪ್ರೈಮರಿ ಟೀಚರ್? ಪ್ರೈಮರಿ ಹೈಸ್ಕೂಲ್ ಎಲ್ಲ. ಪ್ರೈಮರಿ ಹೈಸ್ಕೂಲ್. ಸೊ ಈಗ ಲಾಕ್ಡೌನ್ ಟೈಮಲ್ಲಿ ಫುಲ್ ಆನ್ಲೈನ್ ಕ್ಲಾಸೇ ಆಗ್ತಿದೆ ಅಲ್ವಾ? ಹೌದೌದು. ಸೊ ಈ ಲಾಕ್ಡೌನ್ ಟೈಮಲ್ಲಿ ಏನಾದ್ರು ಅಡಿಗೆ ಡಿಸ್ಕವರಿ ಮಾಡಿದೀರಾ? ತುಂಬಾ ಡಿಸ್ಕವರಿ ಮಾಡಿದ್ದೀರಾ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಡಿಸ್ಕವರಿ ಮಾಡಿರುವಂತಹ ಅಡುಗೆನ ಅಥವಾ ಆಲ್ರೆಡಿ ನೀವು ಮಾಡ್ತಿರುವಂತಹ ಅಡುಗೆನ? ಆಲ್ರೆಡಿ ಮಾಡಿದ್ದೆ. ಸ್ವಲ್ಪ ಸಣ್ಣದೊಂದು ಟ್ವಿಸ್ಟ್ ಉಂಟು. ಓಕೆ, ಹಾಗಾದ್ರೆ ಟ್ವಿಸ್ಟ್ ನೋಡಕ್ಕೆ ನಮ್ಮ ಅಡುಗೆ ಮನೆಗೆ ಹೋಗೋಣ, ಬನ್ನಿ ಮೇಡಮ್. ಎಸ್ ಮೇಡಮ್. ಸೊ ಟ್ವಿಸ್ಟ್ ಇರುವಂತಹ ಅಡುಗೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಯಾವ ಅಡುಗೆ ಮಾಡ್ಕೊಡ್ತಾ ಇದ್ದೀರಾ ಇವತ್ತು? ಹೋಳಿಗೆ ಮಾಡ್ತಾ ಇದ್ದೀನಿ. ಹೋಳಿಗೆ ಮಾಡ್ತಾ ಇದ್ದೀರಾ. ಸೊ ಹೋಳಿಗೆಗೆ ಏನ್ ಬೇಕೀಗ? ಹೋಳಿಗೆಗೆ ನಾವು ಯಾವಾಗಲೂ ಕಡಲೆ ಬೇಳೆಯಲ್ಲಿ ಮಾಡ್ತೀವಿ, ಇಲ್ದಿರ ತೆಂಗಿನಕಾಯಿ ಕಾಯಿ ಹೋಳಿಗೆ ಅಂತ ಮಾಡ್ತೀವಿ. ಇವತ್ತು ತೊಗರಿ ಬೇಳೆಯಿಂದ ಹೋಳಿಗೆ ಮಾಡ್ತಾ ಇದ್ದೀನಿ. ಇದೇ ಟ್ವಿಸ್ಟಾ? ಹೌದು. ಓಕೆ. ಸೊ ಸ್ಟಾರ್ಟಿಂಗ್ ಈಗ ಏನಾದ್ರು ಬೇಕಾ? ಸ್ಟಾರ್ಟಿಂಗ್ ನನಗೆ ಇದನ್ನ ಫಸ್ಟ್ ಬೇಳೆ ಉಂಟಲ್ಲ, ತೊಗರಿ ಬೇಳೆ ನಾವು 1:2 ಪ್ರಪೋರ್ಷನ್ನಲ್ಲಿ ನೀರು ಹಾಕ್ಕೊಂಡು ಹಾಗೆ ಡೈರೆಕ್ಟ್ ಬೇಯಿಸ್ಬೋದು, ಇಲ್ದಿರ ಕುಕ್ಕರಲ್ಲಿ ಹಾಕಿನೂ 2 ವಿಸಿಲ್ ತೆಗೆದ್ರೆ ಸಾಕಾಗತ್ತೆ. ಒಂಚೂರು ಅರಳಿ ಬೆಂದರೆ ಆಯ್ತು ಅಷ್ಟೇ ಬೇಳೆ. ಆಮೇಲೆ ಅದಕ್ಕೆ ಈ ಹೋಳಿಗೆಗೆ ಉಂಟಲ್ಲ ಹೆಚ್ಚಾಗಿ ಸಕ್ಕರೆನೇ ಯೂಸ್ ಮಾಡೋದು. ಇದು ಪ್ರಪೋರ್ಷನ್ ಏನು ಹೇಳಿದರೆ ಸಕ್ಕರೆದ್ದು 1 ಬೌಲ್ ಇದು ಪಲ್ಪ್ ಇದ್ರೆ, ಬೇಳೆ ಪಲ್ಪ್ ಇದ್ರೆ 3/4 ಬೌಲ್ ಸಕ್ಕರೆ ಸಕ್ಕರೆ ಬೇಕಾಗುತ್ತೆ. ಓಕೆ. ಮೊದಲು ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ವಾ, ಸಕ್ಕರೆ ಜೊತೆಲೆ ಹಾಕುವ, ಆವಾಗ ನೀರು ಹಾಕ್ಬೇಕಂತ ಇರೋದಿಲ್ಲ. ಸಕ್ಕರೆ ನೀರು ಈ ಸಕ್ಕರೆ ಮತ್ತೆ ಬೇಳೆ ಒಟ್ಟಿಗೆ ಹಾಕಿದ್ರೆ. ಈಗ ನಾವು ಫಸ್ಟ್ ಬೇಳೆ ಹಾಕ್ಕೊಳ್ಳೋಣ. ಬೇಳೆ ಜೊತೆನೆ ಸಕ್ಕರೆ ನಾವು ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಉಂಟಲ್ಲ, ಆಗ ನೀರು ಹಾಕ್ಕೊಳ್ಬೇಕಂತ ಇರಲ್ಲ. ಮತ್ತೆ ಇದು ಸ್ವಲ್ಪ ನಮಗೆ ಹದ ಬರಬೇಕಂತ ಹೇಳಿದರೆ ಅದು ನಾವು ಬಿಸಿ ಮಾಡಿಕೊಂಡು ಹದ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನಮಗೆ ಅದು ಹೂರಣದ ಕನ್ಸಿಸ್ಟೆನ್ಸಿ ಉಂಟಲ್ಲ ಕರೆಕ್ಟಾಗಿ ಬರಬೇಕು. ಹೌದು, ಕರೆಕ್ಟ್ ಚೆನ್ನಾಗಿ ಬರುತ್ತೆ. ಹೌದು, ಅದಕ್ಕೆ ನಾವು ಫಸ್ಟ್ ಇದನ್ನು ಒಟ್ಟಿಗೆ ಹಾಕ್ಕೊಳ್ಳುವ. ಈಗ ನೋಡಿ, ಇದು 3/4 ವಾಸಿ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ, ಸಾಕಾಗತ್ತೆ. ಬ್ಲೆಂಡ್ ಮಾಡ್ಬೋದು. ಇದು ಏಲಕ್ಕಿ ಪುಡಿ ಇದೆ, ಇದು ಏಲಕ್ಕಿ ಪುಡಿ ಹಾಕ್ಬೋದು. ಕೆಲವರು ಇದಕ್ಕೆ ಬಡೆ ಸೊಪ್ಪು ಹಾಕ್ತಾರೆ. ಇದು ಫ್ಲೇವರಿಗಲ್ವಾ? ಫ್ಲೇವರಿಗೆ, ಹೌದು. ಸಾಕು. ಈಗ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಓಕೆ. ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಬಿಸಿ ಮಾಡ್ತಾ ಇರಬೇಕು. ಹೌದು ಹೌದು. ಇದು ಬೇಳೆ ಅಲ್ವಾ, ಮತ್ತು ಸಕ್ಕರೆನೂ ಒಟ್ಟಿಗೆ ಮಿಕ್ಸ್ ಮಾಡಿದ್ದೀವಿ, ಹಾಗೆ ಬೇಗ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಮತ್ತು ಮಿಕ್ಸ್ ಮಾಡ್ತಾ ಇರಬೇಕು. ಸ್ಕೂಲ್ ಟೀಚರ್ ಅಂತ ಹೇಳಿದ್ರಿ ಅಲ್ವಾ? ಯಾವ ಸಬ್ಜೆಕ್ಟಿಗೆ ಟೀಚ್ ಮಾಡ್ತೀರಾ? ನಾನು ಕ್ರಾಫ್ಟ್ SUPW. ಓಕೆ, ಕ್ರಾಫ್ಟ್ ಟೀಚರ್ ನೀವು ಹಾಗಾದರೆ. ಸೊ ಸ್ಕೂಲಲ್ಲಿ ನೀವು ಪೇಪರ್ ಕ್ರಾಫ್ಟ್ ಮಾಡ್ತೀರಾ, ಮನೆಯಲ್ಲಿ ಬಂದು ಅಡುಗೆಯಲ್ಲಿ ಒಂದು ಕ್ರಾಫ್ಟ್ ಮಾಡ್ತೀರಾ?
ಸ್ಕೂಲಲ್ಲಿ ಎಲ್ಲ ಥರದ ಕ್ರಾಫ್ಟ್ ಮಾಡಬೇಕಾಗ್ತದೆ. ಹೌದು. ಹೌದು. ಓಕೆ. ನಮ್ದಂದ್ರೆ CBSE ಸ್ಕೂಲ್ ಆಗಿರೋದ್ರಿಂದ ಅಲ್ಲಿ ಕುಕ್ಕಿಂಗ್ ಕೂಡ ಒಂದು ಕಲಿಸ್ಲಿಕ್ಕೆ ಇರ್ತದೆ ನಮಗೆ ಮಕ್ಕಳಿಗೆ. ಕೂಡ ಕಲಿಸ್ತೀರಾ? ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇರುತ್ತೆ. ಆಗ ಸಬ್ಜೆಕ್ಟ್ ಟೀಚರ್ಸ್ ಹೇಳ್ಕೊಳ್ತಾರೆ ಹೀಗೆ ಕಲಿಸಿ ಅಂತ ಹೇಳಿ. ಆಗ ನಾನು ಅವರಿಗೆ ಅವರೆಲ್ಲ ಅರೇಂಜ್ ಮಾಡ್ತಾರೆ, ಡೆಮೋ ಒಂದು ಕೊಡ್ಲಿಕ್ಕೆ ಹೋಗ್ತೀನಿ. ಇರುತ್ತೆ ಅಷ್ಟೇ. ಹೆಚ್ಚಾಗಿ ಹೋಳಿಗೆ ಮಾಡಬೇಕು ಅಂತ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾರಲ್ಲ, ಅದನ್ನ ತುಂಬಾ ಎಕ್ಸ್ಪೀರಿಯನ್ಸ್ ಇರಬೇಕು. ಫಸ್ಟ್ ಟೈಮ್ ಮಾಡ್ಲಿಕ್ಕೆ ಹೋದ್ರೆ ಹೋಳಿಗೆ ಬದಲಾಗಿ ಇಡೀ ಇಂಡಿಯನ್ ಮ್ಯಾಪೇ ಬರುತ್ತೆ ಅದ್ರಲ್ಲಿ. ಹೌದು, ಅಲ್ಲ ಫಸ್ಟ್ ಚಪಾತಿ ಎಲ್ಲ ಮಾಡೋದು ಕಲ್ತ್ಕೊಂಡ್ರೆ ಇದು ಏನು ಕಷ್ಟ ಆಗೋದಿಲ್ಲ ಅಲ್ವಾ. ಮತ್ತೆ ಈಗ ಬೇಕಾದಂಥ ಇಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಅವೈಲೇಬಲ್ ಉಂಟು. ಇದರಲ್ಲಿ ಪೇಟೆಯಲ್ಲಿ ಸಿಗತ್ತೆ ನಮಗೆ. ಇದು ಹೋಳಿಗೆ ಮಾಡ್ಲಿಕ್ಕೆ ಒಂದು ಪರ್ಟಿಕ್ಯುಲರ್ ಶೀಟ್ ಅಂತಾನೆ ಸಿಗತ್ತೆ. ನಾ ತಗೊಂಡು ಬಂದಿದ್ದೀನಿ, ಮತ್ತೆ ತೋರಿಸ್ತೀನಿ ನಿಮಗೆ. ಅದರಲ್ಲೆಲ್ಲ ಮಾಡಿದ್ರೆ ಉಂಟಲ್ಲ ಹರಿದೋಗೋ ಚಾನ್ಸ್ ಎಲ್ಲ ಇರೋದಿಲ್ಲ. ಈ ಹೊಸಬ್ರು ಕೂಡ ಮಾಡ್ಬೋದು. ಹೌದು, ನಮಗೂ ಮಾಡ್ಬೋದು. ಮಾಡ್ಬೋದು. ಈಗ ನೋಡಿ ಇದಿಷ್ಟು ಹದ ಈ ತಳ ಬಿಟ್ಕೊಂಡು ಬರತ್ತಲ್ಲ, ಅವಾಗ ಸಾಕಂತ ಲೆಕ್ಕ. ಇದು ಈಗ ಗ್ಯಾಸ್ ಆಫ್ ಮಾಡ್ಬೋದು. ಇದು ಇವಾಗ ಒಂಚೂರು ತಣ್ಣಗಾಗಬೇಕು. ತಣ್ಣಗಾಗಲಿ ಅದು. ಅದಕ್ಕಿಂತ ಮುಂಚೆ ನಾವೀಗ ಕಣಕ ರೆಡಿ ಮಾಡ್ಕೊಳ್ಳುವ. ಕಣಕ ರೆಡಿಯಾಗಿ ಉಂಟಲ್ಲ, ಅದು 3 ಗಂಟೆ ನೆನಿಬೇಕು. 3 ಗಂಟೆ ನೆನಿಬೇಕು. ಹಾಗೆ ನೆನೆಸಿ ತಂದಿದ್ದೀನಿ ನಾನು. ಆದರೆ ಈಗ ಕಣಕ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳಿ ನಾನು ತೋರಿಸ್ತೀನಿ. ಇದಕ್ಕೆ ನಮಗೆ ಮೈದಾ ಬೇಕು, ಮತ್ತು ಸ್ವಲ್ಪ ಅರಿಶಿನ ಪುಡಿ ಬೇಕು, ಮತ್ತು ಒಂಚೂರು ಉಪ್ಪು, ಎಣ್ಣೆ ಬೇಕು, ನೀರು ಬೇಕು. ಹಾಕದೆಣ್ಣೆ ಹಾಕಿ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ A, D ಆ್ಯಂಡ್ E. ಇದಕ್ಕೆ ನಾವು ಫಸ್ಟ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳುವ, ಮತ್ತು ಒಂಚೂರು ಉಪ್ಪು ಸಾಕಾಗುತ್ತೆ, ಒಂದಿಷ್ಟು, ಒಂದು ಚಿಟಿಕೆಯಷ್ಟು ಸಾಕಾಗುತ್ತೆ. ಮತ್ತು ನೀರು ಹಾಕ್ಕೊಳ್ಳುವ ಇದಕ್ಕೆ. ಓಕೆ. ನೀರಂತ ಹೇಳಿದರೆ ನೋಡಿ ಕನ್ಸಿಸ್ಟೆನ್ಸಿ ನೀರಿಂದ ಹೇಳ್ತೀನಿ ನಾನು. ಈಗ ಇದಿಷ್ಟು 3/4 ಬೌಲ್ ಹಿಟ್ಟಿದೆ ಅಲ್ಲ, 3/4 ಬೌಲ್ ಹಿಟ್ಟಿಗೆ ನಾವು ಅದರಲ್ಲಿ ಅರ್ಧದಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ಹಾಕಿ ನಾನು ಹೇಳ್ತೀನಿ ಎಲ್ಲಿ. ಹಾಂ, ಸಾಕು. ಇಷ್ಟೇ ನೀರು ಸಾಕಾಗತ್ತೆ ಇದಕ್ಕೆ. ನೀವು ಎಷ್ಟು ವರ್ಷದಿಂದ ಅಡುಗೆ ಸ್ಟಾರ್ಟ್ ಮಾಡಿದ್ರಿ? ಎಷ್ಟು ವರ್ಷದಿಂದ ಅಡುಗೆ ಸ್ಟಾರ್ಟ್ ಮಾಡಿದ್ದು? ನಾನು ಚಿಕ್ಕವಳಿರುವಾಗಲೇ ನಂಗೆ ತುಂಬ ಇಷ್ಟ ಅಡುಗೆ ಮಾಡೋದಂದರೆ. ಆವಾಗ ನಮ್ಮ ಚೈಲ್ಡ್ಹುಡ್ಡಲ್ಲೆಲ್ಲ ಒಂದು ಮ್ಯಾಗಝೈನ್ಸ್ ಬರ್ತಾ ಇತ್ತು, ಅದರಲ್ಲೆಲ್ಲ ಡಿಶಸ್ ಎಲ್ಲ ರೆಸಿಪೀಸ್ ಕೊಡ್ತಾ ಇದ್ರು. ಅದು ಒಂದು 5th ಹಾಗೆ ಇರುವಾಗ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿ. ಹೌದು ಹೌದು. ಈ ಹೋಳಿಗೆ ಅಂತ ಹೇಳಿದರೆ ಇಡೀ ಎಣ್ಣೆನೆ ನೋಡಿ, ಇದು ಕಲಿಸುವಾಗ ಈ ಥರ ಹದ ಇರಬೇಕು ನೋಡಿ, ಹೀಗೆ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಇಷ್ಟಿದ್ದು ಇದನ್ನು 3 ಗಂಟೆ ನಾವು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ನೆನೆಸಿಡಬೇಕು. ಮೇಲಿಂದ ಎಲ್ಲ ಹೀಗೆ ಸ್ಪ್ರೆಡ್ ಮಾಡಿ ನೆನೆಸಿಡಬೇಕು. ಮತ್ತು ಒಂದು 3 ಗಂಟೆ ನಂತರ ಉಂಟಲ್ಲ, ಮತ್ತೊಂದು ಸಲ ಹಾಗೆ ಪ್ರೆಸ್ ಮಾಡಿ ಸರಿ ಮಾಡಿಕೊಳ್ಬೇಕು. ಸೊ ಮಾಡಿರುವಂತಹ ಕನಕ ರೆಡಿ ಆಗಿದೆ ಅಲ್ವಾ ಮೇಡಮ್? ಹೌದು, ಕನಕ ರೆಡಿ ಉಂಟು. ನಾನು ಹೇಳ್ದೆ ಅಲ್ಲ, ತಗೊಂಡು ಬಂದಿದ್ದೀನಿ. ಇದು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಹೌದು, ಈ ರೀತಿ ಇರುತ್ತೆ. ಮತ್ತು ಈಗ ನಮ್ಮ ಹೂರಣ ನೋಡುವ ಏನಾಗಿದೆ ಅಂತ. ಈಗ ಹೂರಣಕ್ಕೆ ನಾವು ಗಸಗಸೆ ಮಿಕ್ಸ್ ಮಾಡಿಕೊಳ್ಳುವ. ನಾವು ಏಲಕ್ಕಿ ಪುಡಿ ಆಗಲೇ ಹಾಕಿದ್ದೀವಲ್ಲ, ನಾನು ಆಗಲೇ ನಿಮ್ಗೆ ಹೇಳಿದೆ ಅಲ್ಲ ಒಣ ಕೊಬ್ಬರಿ ಸೇರಿಸ್ಬೋದಂತ. ಅದು ಈಗ ಗಸಗಸೆ ಹಾಕುವಾಗಲೇ ಸೇರಿಸ್ಕೊಳ್ಬೋದು. ಹೌದು 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 ಹೌದು. ಮತ್ತು ಇದು ಸಕ್ಕರೆ ಹಾಕ್ಕೊಂಡಿದ್ದೀವಲ್ಲ ನಾವು, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಬೆಲ್ಲ ಆದರೆ ಬೆಲ್ಲದಲ್ಲಿ ಉಪ್ಪಿರುತ್ತೆ, ಸಕ್ಕರೆಗೆ ಒಂದು ಚಿಟಿಕೆ ಉಪ್ಪು ಮಿಕ್ಸ್ ಮಾಡ್ಕೊಳ್ಬೋದು. ಆಗಲೇ ಮಾಡಬೇಕಿತ್ತು. ಸರಿ ನೋಡಿ, ಈಗ ಇದು ತಣ್ಣಗೂ ಆಗಿದೆ. ಈಗ ನಾವು ಇದನ್ನು ಉಂಡೆ ಮಾಡ್ಕೊಳ್ಳುವ. ನಂಗೆ ಒಂದು ಬೌಲಲ್ಲಿ ಎಣ್ಣೆ ಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ A, D ಆ್ಯಂಡ್ E. ಈಗ ನೋಡಿ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಉಂಡೆ ಮಾಡ್ಕೊಳ್ಬೇಕು. ಇದು ಉಂಡೆ ಮಾಡುವಾಗ ಉಂಟಲ್ಲ, ಇದು ನಾವಾಗ ನೀವು ಮಿಕ್ಸ್ ಮಾಡಿಕೊಟ್ರಲ್ಲ, ಅದು ಫೈನ್ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ಬೇಳೆದೆಲ್ಲ ಪಾರ್ಟಿಕಲ್ಸ್ ಸಣ್ಣ ಸಣ್ಣದು ಉಳ್ಕೊಂಡ್ರೆ ಉಂಟಲ್ಲ, ಅದು ನಾವು ಹೋಳಿಗೆ ಮಾಡುವಾಗ ಅದು ಹರಿದೋಗೋ ಚಾನ್ಸ್ ಇರುತ್ತೆ. ಇದು ಚಂದ ಬರಬೇಕು. ಮತ್ತು ಪ್ರಪೋರ್ಷನ್ ಕೂಡ ಇದು
ನಾವು ಹೂರ್ಣ ತಗೊಳ್ತೀವಲ್ಲ ಅದರದ್ದು ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಕಣಕ ತಗೊಂಡ್ರೆ ಸಾಕು. ಅರ್ಧಕ್ಕಿಂತ ಚೂರು ಜಾಸ್ತಿ, ಈಕ್ವಲ್ ಏನು ಬೇಕಾಗಲ್ಲ. ಈಕ್ವಲ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಹೋಳಿಗೆ ಇದೆಲ್ಲ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ, ಚಪಾತಿ ಥರ ಆಗುತ್ತೆ. ಆದ ಕಾರಣ ಸಾಫ್ಟ್ ಆಗಿ ಬರಬೇಕಂದ್ರೆ ಹೌದು ಸ್ವಲ್ಪ ಜಾಸ್ತಿ ಸಾಕಾಗುತ್ತೆ. ನಾವು ಫಸ್ಟ್ ಹೀಗೆ ಎಲ್ಲ ಉಂಡೆ ಮಾಡಿ ಇಟ್ಕೊಂಡ್ರೆ ಉಂಟಲ್ಲ ನಮ್ಗೆ ಮತ್ತೆ ಈಸಿ ಆಗತ್ತೆ ಮಾಡಲಿಕ್ಕೆ. ಒಬ್ಬರೇ ಮಾಡ್ಕೊಳ್ಬೋದು, ಒಬ್ಬೊಬ್ಬರೇ ಹೆಲ್ಪ್ ಬೇಕಂತ ಯಾರ್ದು ಹೆಲ್ಪ್ ಬೇಕಂತ ಇರಲ್ಲ. ಆದರೆ ತುಂಬ ಕ್ವಾಂಟಿಟಿ ಮಾಡಲಿಕ್ಕಿರುವಾಗ ಕಾಯಿಸ್ಲಿಕ್ಕೆ ಒಬ್ಬರು ಇದ್ದರೆ ಒಳ್ಳೇದಾಗುತ್ತೆ. ಹೌದು ನೋಡಿ, ನಮಗೆ ಒಂದು ಬೌಲ್ ಬೇಳೆಲಿ 7 ರಿಂದ 8 ಹೋಳಿಗೆ ಆಗುತ್ತೆ ಒಂದು ಬೌಲಲ್ಲಿ. ಈಗ ನಾವು ಸ್ಟಾರ್ಟ್ ಮಾಡುವ. ಮೊದಲು ನೋಡಿ, ಶೀಟ್ ಹೇಳಿದೆಲ್ಲ ಇದೆ, ಇದಕ್ಕೊಂದೀಗ 6 ವರ್ಷ ಜಾಸ್ತಿ ಆಗಿದೆ ಈ ಶೀಟಿಗೆ. ಹೌದು, ಶೀಟಿಗೆ ಎಕ್ಸ್ಪೀರಿಯನ್ಸ್ ಇದೆ, ಮತ್ತು ಒಳ್ಳೆ ಡ್ಯೂರಬಲ್ ಆಗ್ತದೆ. ನಂಗೆ ಅದು ಖುಷಿಯಾಗಿದ್ದು. ಈಗ ನೋಡಿ, ಇದಕ್ಕೆ ಹೀಗೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಶೀಟ್ ಮೇಲೆ. ಈ ದೀಪಾವಳಿಯಲ್ಲೆಲ್ಲ ಎಣ್ಣೆ ಸ್ನಾನ ಮಾಡ್ತೀವಲ್ಲ, ಹಾಗೆ ಇದು ಫುಲ್ ಎಣ್ಣೆ ಮಯ. ಹೌದು, ಇನ್ನು ತುಂಬಾ ಯೂಸ್ ಬರುವಂಥದ್ದು ಅಂದರೆ ಎಣ್ಣೆ. ಹೌದು ನೋಡಿ, ಈಗ ಲಟ್ಟಣಿಗೆ ಎಣ್ಣೆ ಹಚ್ಕೊಳ್ಬೇಕು, ಅದು ಅಂಟ್ಕೊಳ್ಬಾರ್ದು ಅಂತ. ಲಟ್ಟಣಿಗೆ, ಶೀಟಿಗೆ ಎಲ್ಲ ಎಣ್ಣೆ. ಈಗ ನೋಡಿ, ಇದು ಕಣಕ ಮಾಡಿಟ್ಟಿದ್ದೆಲ್ಲ ಇದನ್ನು ಹೀಗೆ, ಇದು ಸರ್ಫೇಸ್ ಕ್ಲಿಯರ್ ಇರಬೇಕು, ಅವಾಗ ಚಂದ ಬರುತ್ತೆ ಹೋಳಿಗೆ. ಇದನ್ನು ಹೌದು ಕ್ರಿಸ್ಟಲ್ ಇರಬಾರ್ದು, ಸ್ವಲ್ಪ ಕ್ಲೀನ್ ಆಗಿ ನೀಟಾಗಿ. ಹೌದು, ಮತ್ತೆ ಹೀಗೆಲ್ಲ ಕಟ್ಸ್ ಎಲ್ಲ ಬಂದು ಫೋಲ್ಡಿಂಗ್ಸ್ ಎಲ್ಲ ಇದ್ರೆ ಹೋಳಿಗೆ ಮೇಲೆ ಅದು ಹಾಗೆ ಬರುತ್ತೆ. ಅದಕ್ಕೆ ಹೀಗೆ ಕ್ಲಿಯರ್ ಇರೋ ಸರ್ಫೇಸಿಂದ ತಗೊಳ್ಬೇಕಾಗತ್ತೆ. ಈಗ ಕೈಗೆ ಎಣ್ಣೆ ಹಾಕ್ಕೊಂಡೆ ಹೂರ್ಣ ಇದ್ರಲ್ಲಿ ಸ್ಟಫ್ ಮಾಡಿ ಹೀಗೆ ಜಸ್ಟ್ ಹೀಗೆ ಪ್ರೆಸ್ ಮಾಡ್ತಾ ಹೋದ್ರೆ ಆಯ್ತು. ಇದು ನಾವೀಗ ತಟ್ಟುವಾಗ ಉಂಟಲ್ಲ, ಬ್ಯಾಕ್ ಸೈಡ್ ಬರ್ತದೆ, ಇದು ರೈಟ್ ಸೈಡ್ ಆಗುತ್ತೆ. ಹಾಗೆ ಇದು ಜಾಸ್ತಿ ಇದನ್ನೆಲ್ಲ ಇಲ್ಲೇ ಉಳಿಸ್ಬೇಕು, ಇಲ್ಲಂದ್ರೆ ಹೌದು ಹೌದು, ಇಲ್ಲಾಂದ್ರೆ ಅದು ಹರಿದೋಗಿದೆಲ್ಲ ನಮ್ಗೆ ಗೊತ್ತಾಗೋದೇ ಇಲ್ಲ ಅಲ್ಲ. ಮತ್ತೆ ಗೊತ್ತಾಗೋದು ನಾವು ಕಾವಲಿಗೆ ಹಾಕುವಾಗ. ಹೌದು, ಹಾಗೆ ಇದು ಈ ಪೋರ್ಷನ್ ಕ್ಲಿಯರ್ ಇಟ್ಕೊಳ್ಬೇಕು. ಇದಕ್ಕೆ ಆಲ್ರೆಡಿ ಎಣ್ಣೆ ಹಾಕಿದೆ. ಫಸ್ಟ್ ಒಂಚೂರು ಕೈಗೆ ಹೀಗೆ ಕೈಯಲ್ಲಿ ತಟ್ಕೊಳ್ಬೇಕು, ಮತ್ತು ಲಟ್ಟಣಿಗೆಲ್ಲಿ ತಟ್ಟಬೇಕು. ಹೌದು, ಇದು ನೋಡಿ ಹೀಗೆ ಈಸಿಯಾಗಿ ಬರುತ್ತೆ. ನೀವಿನ ಕಾವಲಿ ಇಡ್ಬೋದು. ಕಾವಲಿಗೂ ಎಣ್ಣೆ ಬೇಕಾಗತ್ತೆ, ಅದು ಮತ್ತೆ ಹಾಕಿದ ಮೇಲೆ ಹಾಕುವ. ಈಗ ನಾವು ಹಾಕುವಾಗ ಇದರ ಮೇಲೆ ಇರುತ್ತಲ್ಲ ಎಣ್ಣೆ, ಅದಷ್ಟು ಸಾಕಾಗುತ್ತೆ. ಮತ್ತೆ ಸೈಡಿಂದ ಸ್ವಲ್ಪ ಎಣ್ಣೆ ಬಿಟ್ಟರೆ ಸಾಕು. ಕಾವಲಿ ಬಿಸಿಯಾಗಿದ್ದರೆ ಇದನ್ನು ಹಾಕುವ. ಈಗ ಇದನ್ನು ನೋಡಿ ಹೀಗೆ ಇದರ ಮೇಲೆ ಉಲ್ಟ ಮಾಡಬೇಕು, ಮತ್ತು ಇದನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿದರೆ ಆಯ್ತು ಹೆಚ್ಚೆ. ಮತ್ತು ಇದನ್ನು ತೆಕ್ಕೊಳ್ಳಿ. ಅದು ಒಂದು ಸೈಡ್ ಹಾಕುವಾಗ ಮತ್ತು ಇನ್ನೊಂದು ನಾವು ರೆಡಿ ಮಾಡ್ಕೊಳ್ಳಿಕ್ಕೆ ಸೈಡಿಗೆ ಒಂದು ಸ್ವಲ್ಪ ಹಾಕಿದರೆ ಸಾಕು. ಇದು ಹೋಳಿಗೆ ಮಾಡುವಾಗ ನಂಗೆ ತುಂಬಾ ಇಷ್ಟ ಏನಾಗುತ್ತೆ ಮೇಡಮ್, ನೀವು ಇದು ಕನಕ ಮಾಡುವಾಗ ಅದನ್ನ ತಗೊಳ್ಳುವಂತ ರೀತಿ ಇಲ್ಲಿಂದ ತಗೊಂಡ್ ಬರ್ತೀರಿ ನೋಡಿ, ಹಿಂಗ್ ಪ್ರೆಸ್ ಮಾಡಿ ಅದು ಚೆನ್ನಾಗಿ ಕಾಣುತ್ತೆ. ಸೊ ಅದೇ ಮೆಥಡ್ ಎಲ್ಲರೂ ಫಾಲೋ ಮಾಡುವಂತದ್ದು. ಹೆಚ್ಚಾಗಿ ಹಾಗೆ ಮಾಡ್ತಾರೆ, ಹಿಂಗಿಟ್ಟು ಪ್ರೆಸ್ ಮಾಡುವಾಗ ಅಲ್ಲಿಂದ ಬರಬೇಕು. ನಂಗೆ ಕಲಿಸಿದವರು ಹಾಗೆ ಕಲಿಸಿದ್ದಾರೆ. ಗುರು ಹೆಂಗ್ ಕಲಿಸ್ತಾರೋ ಹಂಗೆ ಶಿಷ್ಯರು ಇರ್ತಾರೆ. ಅಲ್ಲ, ನಮ್ಮ ಮನೇಲೂ ಅಮ್ಮ ಎಲ್ಲ ಮಾಡ್ತಾ ಇದ್ರು ಹೋಳಿಗೆ, ಆದ್ರೆ ಅವರದ್ದೆಲ್ಲ ಚಿಕ್ಕ ಚಿಕ್ಕ ಹೋಳಿಗೆ, ಒಂದಿಷ್ಟೇ ದೊಡ್ಡದು. ಅದೆಲ್ಲ ಅಲ್ಲಿ ಮಲೆನಾಡು ಸೈಡಲ್ಲಿ ಉಂಟಲ್ಲ, ಹಾಗೆ ಸಣ್ಣ ಸಣ್ಣದೇ ಮಾಡೋದು. ಹೌದು, ನಮ್ಮ ಶಿವಮೊಗ್ಗ ಚಿಕ್ಕದು ಮಾಡ್ತಾರೆ ಅದು. ಮತ್ತೆ ಈಗೆಲ್ಲ ಕಲ್ತವರೆಲ್ಲ ಉಂಟಲ್ಲ, ಹೀಗೆ ಮಾಡ್ತಾರೆ. ಯಾವುದು ಬೆಟರ್ ಉಂಟು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹೌದು. ಕ್ರಾಫ್ಟ್ ಯಾವ ರೀತಿ ಕ್ರಾಫ್ಟ್ ಮಾಡ್ತೀರಾ ಮೇಡಮ್ ನೀವು? ಪೇಪರ್ ಕ್ರಾಫ್ಟ್ ಬಿಟ್ಟು ನಾವು SUPW ಅಂತ ಹೇಳಿದರೆ ಸೋಷಿಯಲಿ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕ್ ಅಂತ ಹೇಳಿ, ಅದರಲ್ಲಿ ಹೆಚ್ಚಾಗಿ ವೇಸ್ಟಿಂದನೇ ಮಾಡಿಸೋದು. ಹೌದು, ಈ ಲಾಕ್ಡೌನಲ್ಲಂತೂ ಉಂಟಲ್ಲ ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ತುಂಬ ನನಗೆ ಹೊಸದು ಮಾಡುವ, ಮಕ್ಕಳಿಗೆ ಕಲಿಸುವಂಥ ಇದು ಅಂದರೆ ಆನ್ಲೈನ್ ಇರ್ತಾಯಿತ್ತು. ಸ್ಕೂಲಲ್ಲಾದರೆ ನಾವು ಮೆಟೀರಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಈಗ ನಾವು ಆನ್ಲೈನಲ್ಲಿ ಕಲಿಸುವಾಗ ಉಂಟಲ್ಲ, ಮಕ್ಕಳ ಹತ್ರನೂ ಅದೆಲ್ಲ ಇರಬೇಕಾಗತ್ತೆ. ಹಾಗೆ ಅವ್ರ ಹತ್ರ ಏನು ಅವೈಲೇಬಲ್ ಉಂಟು ಅದನ್ನು ನೋಡಿಕೊಂಡು ಮಾಡ್ತಾ ಇದ್ದೀವಿ. ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ಟೈಮ್ ಸಿಕ್ತು ನಿಮಗೆ ಅಲ್ವಾ? ನೋಡಿ, ಇದು ಹೀಗೆ ಇದರ ಮೇಲಿಟ್ಟು ಹೀಗೆ ತಿರುಗಿಸಿ ಹಾಕೊಳ್ಳೋಕೆ ಬರುತ್ತೆ. ರೋಲ್ ಮಾಡಿ ಹಾಕಿದ್ರಿ? ಹೌದೌದು. ಮತ್ತೆ ಬೇಕಂದ್ರೆ ಎಣ್ಣೆ ಹಾಕ್ಕೊಳ್ಬೋದು. ಸೊ ಹಿಂಗೆ ರೋಲ್ ಮಾಡೋದು ಹಾಕೋದು ಹೊಸತು ಮ್ಯಾಮ್ ನೋಡಿದ್ದು, ಆಗ ಹರಿಯಲ್ಲ ಅಲ್ವಾ? ಹರಿಯೋದಿಲ್ಲ. ಹೌದು, ಇದನ್ನುಂಟಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಕಾಯಿಸಿದರೆ ನೀಟಾಗಿ ಬರುತ್ತೆ. ಕಲರ್ ಎಲ್ಲ ಕಡೆ ಒಂದೇ ಥರ ಬರುತ್ತೆ.
ಮತ್ತು ನಾವು ತುಂಬ ದಿನ ಇಡೋದಾದರೆ ಉಂಟಲ್ಲ, ಇದು ಮೈದಾ ಅಲ್ವಾ, ಅದು ಚೆನ್ನಾಗಿ ಬೇಯಬೇಕು. ಚೂರಿದಿದ್ರೂ ಹಳಸೋಗ್ಬಿಡತ್ತೆ. ಅದು ಅಲ್ಲದೆ ನಾವು 3 ಗಂಟೆ ನೆನೆಸಿರ್ತೀವಲ್ಲ ಬೇರೆ, ಹಾಗೆ. ಸೊ ಆದ ಕಾರಣ ಚೆನ್ನಾಗಿ ಕಾಯಬೇಕು. ಹೌದು, ಎಜ್ಜೆಲ್ಲ ಚೆನ್ನಾಗಿ ಕಾದು ಬರಬೇಕು. ಓಕೆ, ಈಗ ತೆಕ್ಕೊಳ್ಳೋಣ. ಓಕೆ, ಇದೊಂದು ಹಾಕ್ಕೊಳ್ವಾ? ಅಷ್ಟರಲ್ಲಿ ಎರಡನೇದು ರೆಡಿ ಆಗಿದೆ. ಹೌದು. ಇದು ನಾವು ಹೂರ್ಣ ಉಂಡೆ ಮಾಡಿ ಇಟ್ಕೊಳ್ತೀವಲ್ಲ, ಅದೆಲ್ಲ ಒಂದೇ ಸೈಜಲ್ಲಿ ಮಾಡಿಕೊಂಡ್ರೆ ಒಂದೇ ರೀತಿ ಬರುತ್ತೆ. ಹೋಳಿಗೆನೂ ಒಂದೇ ಸೈಜಲ್ಲಿ ಸಿಗತ್ತೆ ನಮಗೆ. ಇದು ಆ್ಯಕ್ಚುಲಿ ಈಗ ಸಣ್ಣದು, ನಾನು ಹೇಳ್ದೆಲ್ಲ ನಮ್ಮ ಟೀಚರೇ, ಅವ್ರ ಲೆಕ್ಕದಲ್ಲಿ ಇದು ಸಣ್ಣದು, ಅವ್ರದ್ದು ಇನ್ನೂ ದೊಡ್ಡ ದೊಡ್ಡ ಹೋಳಿಗೆ ಇರುತ್ತೆ. ಹೌದು. ಇದು ಇವಾಗ ಸಾಕು ಅನಿಸುತ್ತೆ, ಆಫ್ ಮಾಡ್ಬೋದು. ಓಕೆ, ಈಗ ಬಿಸಿ ಬಿಸಿ ತೊಗರಿಬೇಳೆ ಹೋಳಿಗೆ ರೆಡಿಯಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಬಿಸಿ ಬಿಸಿಯಾದ ತೊಗರಿಬೇಳೆ ಹೋಳಿಗೆ ರೆಡಿಯಾಗಿದೆ. ಹೋಳಿಗೆ ಅಂತ ಹೇಳಿದ ಕೂಡಲೇ ನಾಲಿಗೆಗೆ ಕಾಯೋ ತಾಳ್ಮೆನೇ ಇರಲ್ಲ, ಬಟ್ ಏನು ಮಾಡೋದು, ತುಂಬಾ ಬಿಸಿಯಾಗಿದೆ ಅಲ್ವಾ? ಸೊ ಈ ಹೋಳಿಗೆ ಮಾಡೋದು ಹೇಗೆ ಅಂತ ಒಂದು ಚಿಕ್ಕ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ತೊಗರಿಬೇಳೆ ಹೋಳಿಗೆ ತಯಾರಿಸುವ ವಿಧಾನ. ಮೊದಲು ಬೇಯಿಸಿದ 1 ಕಪ್ ತೊಗರಿಬೇಳೆಗೆ 3/4 ಕಪ್ನಷ್ಟು ಸಕ್ಕರೆ, ಏಲಕ್ಕಿ ಪುಡಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕೈ ಬಿಡದೆ ತಿರುವುತ್ತಾ ಒಂದು ಮುದ್ದೆ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ 1 ಚಮಚ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ಗೆ ಅರ್ಧ ಚಮಚದಷ್ಟು ಅರುಣ ಅರಿಶಿನ ಪುಡಿ, ಚಿಟಕಿ ಉಪ್ಪು, 3/4 ಕಪ್ನಷ್ಟು ಮೈದಾ ಹಿಟ್ಟು, ಸ್ವಲ್ಪ ನೀರು ಹಾಕಿ ಕಲಸಿ. ಸ್ವಲ್ಪ ಎಣ್ಣೆ ಹಾಕಿ ಕಲಸಿ 3 ಗಂಟೆಗಳ ಕಾಲ ನೆನೆಯಲು ಇಡಿ. ತಯಾರಿಸಿದ ಹೂರಣಕ್ಕೆ ಗಸಗಸೆ, ಕೊಬ್ಬರಿ ತುರಿ, ಚಿಟಕಿ ಉಪ್ಪು ಹಾಕಿ ಕಲಸಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಬಳಿಕ ಲಟ್ಟಣಿಗೆಗೆ ಹಾಗೂ ಮಣೆಯ ಮೇಲೆ ಎಣ್ಣೆ ಸವರಿ ಕಣಕದ ಒಳಗೆ ಹೂರಣ ತುಂಬಿ ತೆಳುವಾಗಿ ಲಟ್ಟಿಸಿಕೊಳ್ಳಿ. ಆ ಬಳಿಕ ಕಾದ ತವಾದ ಮೇಲೆ ಕಾಯಿಸಿ ಮೇಲಿನಿಂದ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ತೊಗರಿಬೇಳೆ ಹೋಳಿಗೆ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದ ಹೋಳಿಗೆ ಕೈಯಲ್ಲಿದೆ, ಇನ್ನೂ ಬಿಸಿ ಆರಿಲ್ಲ. ಇದು ಬಿಸಿ ಆರೋ ಅಷ್ಟರಲ್ಲಿ ಒಂದು ಚಿಕ್ಕದಾದ ವಿರಾಮ ತಗೊಂಡು ಬನ್ನಿ. ಟೇಕ್ ಅ ಶಾರ್ಟ್ ಬ್ರೇಕ್. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾರ್, ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್. ವೀಕ್ಷಕರು, ಈಗಾಗಲೇ ನಮ್ಮ ಗೀತಾ ಮೇಡಮ್ ನಮಗೆ ತೊಗರಿಬೇಳೆ ಹೋಳಿಗೆ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ರೆಸಿಪಿ ಮಾಡೋಕೆ ರೆಡಿ ಆಗಿದ್ದಾರೆ. ಏನು ರೆಸಿಪಿ ಕೇಳ್ಕೊಂಡು ಬರೋಣ ಬನ್ನಿ. ಎಸ್ ಮೇಡಮ್, ಆಲ್ರೆಡಿ ಈಗ ಹೋಳಿಗೆ ರೆಡಿ ಆಗಿದೆ, ಬಿಸಿ ಬಿಸಿ ಆದಂಥ ಹೋಳಿಗೆ. ಸೊ ಹೋಳಿಗೆ ಜೊತೆಗೆ ಇನ್ನೊಂದು ರೆಸಿಪಿ ಏನು ಮಾಡ್ತೀವಿ? ಇನ್ನೊಂದು ಚಕ್ಕುಲಿ ಮಾಡ್ತಾ ಇದ್ದೀನಿ. ಚಕ್ಕುಲಿ ಮಾಡ್ತಾ ಇದ್ದೀರಾ ಅಲ್ವಾ? ಸೊ 2 ಹಬ್ಬದ ಟೈಮಲ್ಲಿ ಮಾಡುವಂತ ರೆಸಿಪಿ ಅಲ್ವಾ? ಸೊ ಈಗ ಚಕ್ಕುಲಿ ಮಾಡಕ್ಕೆ ಏನ್ ಬೇಕು ಮೇಡಮ್? ಚಕ್ಕುಲಿ ಮಾಡ್ಲಿಕ್ಕೆ ಮೊದಲು ಅಕ್ಕಿ ಅದೆಲ್ಲ ಹುರ್ಕೊಳ್ಬೇಕು. ಅದಕ್ಕೆ ನಂಗೊಂದು ಬಾಣಲೆ ಬೇಕು. ಓಕೆ. ಈಗ ಇದಕ್ಕೆ ಉಂಟಲ್ಲ ಪ್ರಪೋರ್ಷನ್ ನಾನು ಹೇಳ್ತೀನಿ. ಈಗ 1 ಬೌಲ್ ಅಕ್ಕಿ ತಗೊಂಡ್ರೆ ಅದರದ್ದು 1/3 ಪೋರ್ಷನ್ ಕಡಲೆಬೇಳೆ ಬೇಕಾಗುತ್ತೆ. ಓಕೆ, 1 ಬೌಲ್ ಅಕ್ಕಿಗೆ 1/3 ಪೋರ್ಷನ್ ಕಡಲೆಬೇಳೆ. ಈ ಅಕ್ಕಿಯನ್ನುಂಟಲ್ಲ ಚೆನ್ನಾಗಿ ತೊಳೆದು ಮನೆ ಒಳಗೇನೆ ಒಣಗಿಸ್ಬೇಕು. ಫಸ್ಟ್ ನೆರಳಲ್ಲಿ ಒಣಗಿಸ್ಬೇಕಾದ್ರೆ ಒಣಗಿಸಿ ಅದು ಡ್ರೈ ಆಗುತ್ತಲ್ಲ, ಆಮೇಲೆ ಅದನ್ನು ಬಾಣಲೆ ಇಟ್ಟು ಹುರಿಬೇಕು. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಷ್ಟೇ. ಹೌದು. ಮತ್ತು ಅದು ಹುರಿಯುವಾಗ ಉಂಟಲ್ಲ, ಎಣ್ಣೆ ಏನು ಹಾಕ್ಲಿಕ್ಕಿಲ್ಲ, ಸುಮ್ಮನೆ ಡ್ರೈ ಆಗಿ ಹುರಿಬೇಕು. ದೋಸೆ ಮಾಡ್ತೀವಲ್ಲ ಆ ಅಕ್ಕಿ, ಬೆಳ್ತಿಗೆ. ಹೌದು, ಬೆಳ್ತಿಗೆ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಸ್ವಲ್ಪ ಬೆಚ್ಚಗಾದರೆ ಸಾಕಷ್ಟೆ. ಕಲರ್ ಎಲ್ಲ ಚೇಂಜ್ ಆಗಬೇಕಂತ ಏನಿರೋದಿಲ್ಲ. ಅದಂದರೆ ನಾವು ಒದ್ದೆ ಮಾಡಿರ್ತೀವಲ್ಲ, ಅದ್ರ ಸ್ವಲ್ಪ ಅದು ತೇವ ಹೋದರೆ ಸಾಕು. ಏನೆಲ್ಲ ಮಾಯಿಶ್ಚರ್ ಕಂಟೆಂಟ್ ಇದೆ ಅದು ಸ್ವಲ್ಪ ಹೋದರೆ ಸಾಕಾಗುತ್ತೆ, ಹೋಗ್ಬೇಕಾಗುತ್ತೆ. ಹೌದು. ಈಗ ನೋಡಿ ಅಕ್ಕಿ ಬಿಸಿ ಆಯಿತು. ಇದನ್ನೊಂದು ಪ್ಲೇಟಿಗೆ ತೆಕ್ಕೊಳ್ಳುವ ನಾವು. ಮತ್ತು ಇವಾಗ ಜೀರಿಗೆ ಹಾಕುವ. ನಾವು ಇಷ್ಟು 1 ಬೌಲ್ ಅಕ್ಕಿ ಉಂಟಲ್ಲ,
ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಹಾಕ್ಕೊಳ್ಳುವ. ಸ್ಪೂನ್. ಓಕೆ. ಇದು ಪ್ರೊಪೋರ್ಷನ್ಸ್ ಎಲ್ಲ ಕರೆಕ್ಟ್ ಬಂದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಹಾಂ ಬರುತ್ತಲ್ವಾ ಮೇಡಮ್? ಹೌದು ಹೌದು. ಮತ್ತು ಇದು ಕೂಡ ನಾವು ಇನ್ನೊಂದ್ಸಲ ಫ್ರೈ ಮಾಡುವಾಗ ಮತ್ತೆ ಫ್ರೈ ಆಗ್ತದಲ್ವಾ, ಆಗುತ್ತೆ, ಹೌದು. ಹಾಗೆ ಒಂದು ಸ್ವಲ್ಪ ಬೆಚ್ಚಗಾದರೆ ಅದು ನಮಗೆ ಪುಡಿ ಮಾಡಲಿಕ್ಕೆ ಉಂಟಲ್ಲ, ಸರಿ ಒಂಚೂರು ಗರಿ ಗರಿ ಆದರೆ ಆಯ್ತು ಗರಿ ಗರಿ ಅಷ್ಟೇ. ಆದ್ರೆ ಸಾಕಾಗುತ್ತೆ. ಹೌದು. ಓಕೆ. ಆಮೇಲೆ ಇನ್ನೊಮ್ಮೆ ಹುರಿಯಕ್ಕಿದೆಯಾ ಇದನ್ನು? ಇದನ್ನು ಇಲ್ಲ, ಇನ್ನು ನಾವು ಇದನ್ನು ಹಿಟ್ಟು ಮಾಡಿಕೊಂಡು ಓಕೆ. ಮತ್ತೆ ಡೈರೆಕ್ಟ್ ಅದನ್ನು ಬೇಯಿಸ್ಕೊಂಡು ಬೇಯಿಸ್ಕೊಂಡು. ಒತ್ಕೊಳ್ಳೋದಷ್ಟೇ. ಇದಕ್ಕೆ ನೋಡಿ ಎಳ್ಳು ಹಾಕ್ತಾ ಇದ್ದೀನಿ. ಓಕೆ. ಇದು ಕೂಡ ಅಷ್ಟೇ, ಇದು ನೋಡಿ ಕಾವಲಿ ಈಗ ಕಾದಿದೆ ಎಲ್ಲ ನಮ್ಮ ಬಾಣಲಿ, ಹಾಗೆ ಈಗನೇ ಹುರಿದಾಯ್ತದು. ಓಕೆ. ಆಲ್ರೆಡಿ ಬಿಸಿ ಬಿಸಿ ಹೌದು ಇದೆ ಹೌದು. ಕಾವಲಿ. ಓಕೆ. ಮತ್ತೆ ಇದು ಕಡಲೆಬೇಳೆ, ಇದು ಕೂಡ ಹಾಗೆ ಒಂಚೂರು ಬೆಚ್ಚಗಾದರೆ ಸಾಕು. ಓಕೆ. ಇದೆಲ್ಲ ಬಿಸಿ ಆಯಿತು ನೋಡಿ. ಈಗ ಇದು ತುಂಬ ಬಿಸಿ ಇದೆ ಅಲ್ಲ, Okay. ಇದನ್ನು ತಣ್ಣಗಾಗೋರೆ ಕಾದು ಬಿಸಿ ತಣ್ಣಗಾದ ನಂತರ ನಾವು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಪುಡಿ ಮಾಡಿದ್ದೆ ತಗೊಂಡು ಬಂದಿದ್ದೀನಿ. Okay, ಇದು already ಪುಡಿ ಹೌದು. ಮಾಡಿರುವಂಥದ್ದು. ಈಗ ಅದು ಹೇಗೆ ಮಾಡೋದಂತ ಹೇಳ್ತೀನಿ. Okay. ಈಗ ಇದು ನಮಗೆ 1:1 ಪ್ರಪೋರ್ಷನ್ ಬರಬೇಕಿದು. Okay. 1 ಬೌಲ್ ಹಿಟ್ಟಾದರೆ 1 ಬೌಲ್ ಬೌಲ್ ನೀರು. ನೀರು. So ಹೌದು. 1:1. ಹೌದು. ಓಕೆ. ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ವಾ. ಓಕೆ. ಈಗಲೇ ಉಪ್ಪು ಹಾಕುವಂಥದ್ದು ಹಾಂ, ಅಲ್ವಾ? ಉಪ್ಪು ಈಗಲೇ ಹಾಕಬೇಕು. ಮತ್ತು ಒಂದು ಸ್ವಲ್ಪ ಬೆಣ್ಣೆ ಹಾಕಬೇಕು. ಬೆಣ್ಣೆ. ಓಕೆ. ಬೆಣ್ಣೆ ನಾವೀಗ ಸ್ವಲ್ಪ ಪ್ರಪೋರ್ಷನ್ 1 ಕಪ್ ಇರೋದ್ರಿಂದ ಆಹಾ. ಒಂದಿಷ್ಟು ಒಂದು ಓಕೆ. 1.5 ಕಪ್ಪಿಗೆ ಟೀ ಸ್ಪೂನ್ ಅಷ್ಟು 1.5 ಸಾಕಾಗತ್ತೆ. ಓಕೆ. ಹೆಚ್ಚಾಗಿ ಈ ಮನೆಗೆ ರಿಲೇಟಿವ್ಸ್ ನೆಂಟರೆಲ್ಲ ಬರುವಾಗ ಮನೆಯಲ್ಲಿ ಏನು ತಿಂಡಿ ಇರೋದಿಲ್ಲ, ಇನ್ಸ್ಟೆಂಟ್ ಆಗಿ ಹಾಂ, ಟಕ್ ಅಂತ ಮಾಡ್ಕೊಳ್ಬೋದು. ಹೌದು ಅಲ್ವಾ? ಹೌದು. ಈಗ ಈ ಸ್ವಲ್ಪ ಹಿಟ್ಟು ಹಾಕಿ ಹ್ಮ್. ಅದನ್ನು ಸ್ವಲ್ಪ ಮಿಕ್ಸ್ ಮಾಡುವ, ಆವಾಗ ಅದು ಗಂಟು ಬರೋದಿಲ್ಲ. Okay. ಸ್ವಲ್ಪ ಇಷ್ಟು ಹಾಕಿದ್ರೆ ಸಾಕು, 1-2 ಚಿಟಿಕೆ ಅಷ್ಟೇ. ಆಲ್ರೆಡಿ ಕುದಿತಾ ಇದೆ ನೀರು. ಹೌದು. ಈಗ ನೀವು ಗ್ಯಾಸ್ ಆಫ್ ಮಾಡ್ಬೋದು. ಓಕೆ. ಈಗ ನೋಡಿ, ಇದು ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಆಯಿತು. ಓಕೆ. ತಣ್ಣಗಾದ ನಂತರ ಚಕ್ಲಿ ಮಾಡಿ. ಒರಳಲ್ಲಿ ಹಾಕಿ ಒತ್ಕೊಳ್ಳೋದು. ಇದಕ್ಕೆ ಜೀರಿಗೆ ಎಲ್ಲ ಬೇಕಾದರೆ ಹಾಕ್ಕೊಳ್ಬೋದು, ನಾವು ಪುಡಿ ಮಾಡುವಾಗ ಹಾಕಿರ್ತೀವಲ್ಲ, ಹೌದು. ಹಾಗೆ ಬೇಡ ಅನ್ಸುತ್ತೆ. ಫುಲ್ ಇಡೀ ಜೀರಿಗೆ ಸಿಗ್ಬೇಕು ಅಂತಂದ್ರೆ ಈಗ ಹಾಕ್ಕೊಳ್ಬೋದು. ಕೆಲವರಿಗೆ ಇಷ್ಟ ಆಗತ್ತೆ ಮಕ್ಕಳಿಗೆ ಹೌದು. ಜೀರಿಗೆ, ಅದು ನೋಡಕ್ಕೂ ಎಳ್ಳು ಚೆನ್ನಾಗಿ ಅದೆಲ್ಲ. ಕಾಣುತ್ತೆ, ಹೌದು ಅಲ್ವಾ? ಹೌದು. ಇದು ಸ್ವಲ್ಪ ತಣ್ಣಗಾಗಲಿ. Okay. ಅಷ್ಟೊತ್ತು ನಾವು ಇದು ಒರಳಿಗೆ ಎಣ್ಣೆ ಹಚ್ಕೊಳ್ವಾ. ಓಕೆ. ಈಗ ನಮ್ದು ಹಿಟ್ಟು ರೆಡಿ ಇದೆಯಾ ನೋಡ್ಕೊಳ್ಳುವ. ಓಕೆ. ತಣ್ಣಗಾದರೆ ಹಾಕಿ ಒತ್ಬೋದು. ನೋಡಿ, ಈಗ ಇದು ತಣ್ಣಗಾಗಬೇಕು. Okay. ನಾವು ಈ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋ ಇದನ್ನು. ನೀವೀಗ ಎಣ್ಣೆ ಬಿಸಿ ಬಿಟ್ಟು ಎಣ್ಣೆ ಬಿಸಿ ಮಾಡಿ. ಹಾಂ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಮತ್ತೆ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಾಮಿನ್ ಎ, ಡಿ ಆ್ಯಂಡ್ ಇ. ಎಸ್ ಮೇಡಮ್, ನಿಮ್ಮ ಅಡುಗೆ ಮನೆಯಲ್ಲಿ ಇದೇ ಎಣ್ಣೆ ಯೂಸ್ ಮಾಡ್ತೀರಾ ಹೇಗೆ? ಹೌದು, ಇದೇ ಎಣ್ಣೆ ಯೂಸ್ ಮಾಡ್ತೀರಾ? ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡುವಂಥದ್ದು ಇದೆ, ಬಿಕಾಸ್ ಹೆಲ್ತ್ಗೆ ಒಳ್ಳೇದಲ್ವಾ? ಹೌದು ಹೌದು. ನಾವು ಆಲ್ರೆಡಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈಗ ಇದಕ್ಕೆ ನಾವು ಹಿಟ್ಟು ತುಂಬಿಸ್ಕೊಳ್ಳುವ. ಓಕೆ. ಈಗ ನಾವು ಚಕ್ಕುಲಿ ಒತ್ಕೊಳ್ಳುವ, ಅಷ್ಟರೊಳಗೆ ಎಣ್ಣೆ ಕಾಯ್ಬೋದು. ಕಾಯ್ಬೋದು ಅಲ್ವಾ? ಯಾವ್ಯಾವ ಟೈಪ್ ಚಕ್ಕುಲಿ ಮಾಡ್ತೀರಾ ಮೇಡಮ್? ಬೇರೆ ಬೇರೆ ಟೈಪ್ ಇದ್ದಿರುತ್ತಲ್ಲ, ಖಾರ ಚಕ್ಕುಲಿ. ಹಾಂ, ಖಾರ ಚಕ್ಕುಲಿ ಮೈದದ್ದು ಮಾಡ್ತೀನಿ. ಓಕೆ. ಮತ್ತು ಇದೆ ಅಕ್ಕಿಯಲ್ಲಿ ಇನ್ನೊಂದು ಉದ್ದಿನ ಬೇಳೆ ಬೇಯಿಸ್ಕೊಂಡು ಓಕೆ. ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಮಾಡೋದು. ಮತ್ತು ನಮ್ದು ಇಲ್ಲಿ ಸೌತ್ ಕೆನರದ ಟ್ರೆಡಿಷ್ನಲ್ ಚಕ್ಕುಲಿ ಉಂಟು. Traditional ಚಕ್ಕುಲಿ. ಹಾಂ, ಅದನ್ನು ಮಾಡ್ತೀನಿ. ಚಕ್ಕುಲಿ ಎಷ್ಟು ವೆರೈಟೀಸ್ ಉಂಟು. ಹೌದು. ನೀವೊಂದು ಮಕ್ಳಿಗೆ ತುಂಬಾ ಇಷ್ಟ ಆಗುವಂಥದ್ದು ಹೌದು. ಚಕ್ಕುಲಿ. ಎಷ್ಟು ಕೊಟ್ಟರು ಹೌದು. ತಿಂತಾರೆ ಅಲ್ವಾ? ತಿಂತಾರೆ, ಹೌದು.
ಇದು ಒತ್ತುವಾಗ ಉಂಟಲ್ಲ ಸ್ಪೇಸ್ ಬಿಡಬಾರ್ದು, ಹತ್ತತ್ರ ಬರಬೇಕು. ಹಾಗೆ ಚೆನ್ನಾಗಿ ಕಾಣುತ್ತಾಗ ಅಲ್ಲ ಕಾಣಿಸುತ್ತೆ, ಮತ್ತು ಬಿಟ್ಕೊಳ್ಳೋದಿಲ್ಲ ಅವಾಗ ಓಕೆ, ಎಣ್ಣೆಲ್ಲ ಹಾಕುವಾಗ ಉಂಟಲ್ಲ. ಬಿಟ್ಕೊಳ್ಳೋದಿಲ್ಲ. ಇದು ಅರ್ಧ ಬೆಂದಿದ್ದು ಹಿಟ್ಟಲ್ವಾ, ಹಾಗಾಗಿ ಕಟ್ ಆಗ್ತದೆ ಅಂತ ಹೇಳಿ ಏನು ಹೆದರಿಕೆ ಇರಲ್ಲ. ಎಲ್ಲಿ ಬೇಕಲ್ಲೇ ನಾವು ಕಟ್ ಮಾಡ್ಕೊಳ್ಬೇಕು. ಹೌದು. ಅಂಡ್ ಇದಕ್ಕೆಲ್ಲ ಕ್ರಾಫ್ಟ್ ವರ್ಕ್ ತುಂಬಾನೇ ಯೂಸ್ಫುಲ್ ಆಗುತ್ತಲ್ಲ. ಆಗ್ತದೆ, ಹೌದು ಹೌದು. ಕೆಲವೊಂದು ಸ್ಪೆಷಲ್ ಒಕೇಶನ್ನಿಗೆಲ್ಲ ಮಾಡ್ತೀವಲ್ಲ ನಾವು, ಈ ಸೀಮಂತಕ್ಕೆಲ್ಲ ಮಾಡ್ತೀವಲ್ಲ, ಆಗ ಎಲ್ಲ ತುಂಬ ಡಿಸೈನ್ಸ್ ಎಲ್ಲ ಮಾಡ್ತೀವಿ. ಹೌದು, ಹೆಚ್ಚಾಗಿ ಸೀಮಂತಕ್ಕೆ ಬೇರೆ ಬೇರೆ ಹೌದು ಡಿಸೈನ್ಸ್ ಕೇಳ್ತಾರೆ. ಹೌದು. ಅಂಡ್ ಮತ್ತೆ ಹೆಸರು ಬರೆಯುವಂಥದ್ದು ಅದೆಲ್ಲ ಮಾಡ್ತಾರೆ ಅಲ್ವಾ. ಮತ್ತೆ ಮೊಗ್ಗಿನ ಜಡೆ ಮಾಡ್ತಾರೆ, ಮತ್ತೆ ಚಕ್ಕುಲಿಯಲ್ಲಿ ಮೊಗ್ಗಿನ ಜಡೆನಾ? ಹೌದು. Okay. ಮತ್ತೆ ಮಾಲೆಗಳು ಮಾಡ್ತಾರೆ, ತುಂಬ ಬಳೆ ಅದೆಲ್ಲ ಮಾಡ್ತಾರೆ. ಏನೆಲ್ಲ ಆರ್ನಮೆಂಟ್ಸ್ ಹಾಕ್ಕೊಳ್ತಾರಲ್ಲ Okay. ಅದೆಲ್ಲ ಮಾಡ್ತಾರೆ. ಸೊ ಇದೆಲ್ಲ ನಿಮ್ಗೊಂದು ಪಾಸಿಟಿವ್ ಅಂತಲೇ ಹೇಳ್ಬೋದು, ಬಿಕಾಸ್ ಆಲ್ರೆಡಿ ಕ್ರಾಫ್ಟ್ ಟೀಚರ್ ನೀವು. ಸೊ ಇದೆಲ್ಲ ಈಸಿಯಾಗಿ ಮಾಡ್ಕೋಬಹುದು ನಿಮಗೆ ಬೇರೆ ಬೇರೆ ಮಾಡ್ಬೋದು. ರೀತಿ. ಹೌದು. Yes, madam, ನೋಡಿ ಎಣ್ಣೆ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದಿದೆ. Okay. ಇದು ಫಸ್ಟ್ ಮಾತ್ರ ನಾವು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. Okay. ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. Okay. ಮತ್ತಂದ್ರೆ ಈ ಚಕ್ಕುಲಿ ಇದೆಲ್ಲ ಕಾದ ನಂತರ ಬಿಳಿನೇ ಇರುತ್ತೆ, ಬ್ರೌನ್ ಬರೋದಿಲ್ಲ. ಬ್ರೌನ್ ಬಂದರೆ ಉಂಟಲ್ಲ ಅದು ಸ್ವಲ್ಪ ಓವರ್ ರೋಸ್ಟ್ ಆಗಿದೆ ಅಂತ ಹೇಳಿ ಲೆಕ್ಕ. Okay. ಹಾಗೆ ನಾವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಬೇಕು. ಹೌದು. ಚಕ್ಕುಲಿ ಕಾಯ್ತಾ ಇರುವಾಗಲೇ ಸ್ಮೆಲ್ ಬರ್ಲಿಕ್ಕೆ ಹೌದು ಸ್ಟಾರ್ಟ್ ಹೌದು. ಆಗುತ್ತೆ. ಇದರದ್ದು ಈ ಚಕ್ಕುಲಿದುಂಟಲ್ಲ ಸ್ಪೆಷಲ್, ಯಾಕಂದರೆ ಎಳ್ಳು ಮತ್ತು ಜೀರಿಗೆ ಎಲ್ಲ ಅದರಲ್ಲಿ ಮೊದಲೇ ಮಿಕ್ಸ್ ಆಗಿರುತ್ತಲ್ಲ. ಮತ್ತು ಇದು ನಮಗೆ ಕಾದಿದ್ದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಇದು ಈ ನೊರೆ ಬರ್ತಾ ಇದೆ ಅಲ್ಲ, ಹೌದು. ಅದು ನಿಂತರೆ ಚಕ್ಕುಲಿ ಕಾದಿದೆ ಅಂತ ಕಾದಿದೆ ಲೆಕ್ಕ. ಅಂತ ಅರ್ಥ. ನೊರೆ ಬರುವಂಥದ್ದು ನಿಲ್ಬೇಕು. ಬರೋದು ಸ್ಟಾಪ್ ಆಗಬೇಕು. ಮತ್ತು ಹೀಗೆ ನಾವೀಗ ಮಿಕ್ಸ್ ಮಾಡ್ತಾ ಇರ್ತೀವಲ್ಲ, ತಿರುಗಿಸ್ತಾ ಇರುವಾಗ ಅದು ಸೌಂಡ್ ಚೇಂಜ್ ಆಗ್ತದೆ. ಓಕೆ, ಸೊ ಇದೆಲ್ಲ ಕಾದಿರುವಂಥದ್ದು ಒಂದು ಇಂಡಿಕೇಶನ್ ಅಂತ. ಹೌದು ಹೌದು. ನೋಡಿ ಈಗ ನೊರೆ ಬರೋದು ಸ್ಟಾಪ್ ಆಗ್ತಾ ಇದೆ. ಇನ್ನೊಂಚೂರು ಕಮ್ಮಿ ಲಾಸ್ಟ್ ಆಗ್ತಾ ಹಾಕಿದ್ದು ಒಂದು ಸ್ವಲ್ಪ ನೊರೆ ಬರ್ತಾ ಇದೆ, ಅದೊಂದು ನಿಂತರೆ ತೆಗಿಬೋದು. ಮತ್ತೆ Okay. ಮತ್ತು ಈಗಿನ ಮಕ್ಕಳಿಗೆ ಕುಕ್ಕಿಂಗ್ ಅಂತ ಹೇಳಿದರೆ ಅವ್ರಿಗೆ ತುಂಬ ಇಂಟ್ರೆಸ್ಟ್. ಹೌದು, ಅದು ಹೌದು. ಆನ್ಯುವಲ್ ಡೇಸ್ ಎಲ್ಲ ಇರುತ್ತಲ್ಲ, ಆಗ ಮಕ್ಕಳೇ ನಮ್ಮ ಕಾಲೇಜಲ್ಲೆಲ್ಲ ಹಾಕ್ತಿದ್ರು, ಮಕ್ಕಳೇ ಹಾಕುವಂಥದ್ದು ಒಂದೊಂದು ಶಾಪ್, ಅದರಲ್ಲಿ ಹೌದೌದು, ಅದು ನಿಜ. ಹಾಗೆ ಒಂದು ಅವರಿಗೆ ನಾವು ಪ್ರಾವಿಷನ್ ಕೊಡಬೇಕು ಮಕ್ಕಳಿಗೆ. ಆಗ ಇಂಟ್ರೆಸ್ಟ್ ಬರುತ್ತೆ, ಇಂಟ್ರೆಸ್ಟ್ ಒಂದು ಅರ್ನಿಂಗ್ ಅಲ್ಲಿ ಅವರಿಗೆ ಪ್ರಾಫಿಟ್ ಕೂಡ ಹೌದು, ಅದೆಲ್ಲ ಗೊತ್ತಾಗುತ್ತೆ, ಎಕ್ಸ್ಪೀರಿಯನ್ಸ್ ಬರುತ್ತೆ ಅವಾಗ ಅವ್ರಿಗೆ. ಅದೇ ಇದ್ರಲ್ಲಿ ಮೇಯ್ನ್ ಅಂತ ಹೇಳಿದರೆ ಪೇಷನ್ಸ್ ನೋಡಿಕೊಂಡು. ಹೌದು. ಹಾಂ, ಈಗ ನೀವು ಹೇಳಿದ್ರಿ ಲರ್ನಿಂಗ್ ವಿತ್ ಅರ್ನಿಂಗ್ ಅಂತ, ಇದು ಅಡಿಗೆ ಮಾತ್ರ ಅಲ್ಲ, ಹೆಚ್ಚಾಗಿ ಜುಮ್ಕಿ ಮಾಡುವಂಥದ್ದು, ಜ್ಯುವೆಲ್ರಿ ಮೇಕಿಂಗ್, ಹೌದು ಅದೆಲ್ಲ ಕಲಿಸ್ತೇವೆ. ಹೆಚ್ಚಾಗಿ ಈಗ ಜಾಸ್ತಿ ಆಗ್ತಿದೆ ಅದು ಜ್ಯುವೆಲರಿ ಮೇಕಿಂಗ್ ಆಗಿರ್ಬೋದು, ಕ್ರಾಫ್ಟ್ಸ್ ಆಗಿರ್ಬೋದು. ಸೊ ಜ್ಯುವೆಲರಿ ಮೇಕಿಂಗ್ ಕಲ್ಸ್ಕೊಡ್ತೀರಾ ಮೇಡಮ್ ಕ್ರಾಫ್ಟ್ ಕ್ಲಾಸಲ್ಲಿ? ಓಕೆ, ಸೊ ನಿಮ್ಮ ಜ್ಯುವೆಲರಿ ಮಾಡ್ಕೊತೀರಾ ನೀವೇ? ಜ್ಯುವೆಲ್ರಿ ಮಾಡ್ತೀನಿ, ಹಾಕ್ಕೊಳ್ಳೋದಿಲ್ಲ, ಮಕ್ಕಳು ಹಾಕ್ತಾರೆ. ಮಕ್ಕಳು ಹಾಕ್ತಾರೆ. ಹೌದು. ಚಕ್ಕುಲಿ ರೆಡಿ ಇದೆ, ಓಕೆ, ಟೇಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ ನೋಡಿದ್ರಲ್ಲ, ಗರಿ ಗರಿಯಾದ ಚಕ್ಕುಲಿ ರೆಡಿ ಆಗಿದೆ. ಸೊ ಚಕ್ಕುಲಿ ಅಂದರೆ ಯಾವಾಗಲೂ ಆಲ್ ಟೈಮ್ ಫೇವ್ರೆಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಟಿವಿ ನೋಡ್ತಾ ನೋಡ್ತಾ ಎಷ್ಟು ಚಕ್ಕುಲಿ ತಿಂದ್ವಿ ಅಂತಲೇ ಗೊತ್ತಾಗಲ್ಲ. ಸೊ ಇಂತಹ ಟೇಸ್ಟಿ ಚಕ್ಕುಲಿನ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರೆ, ಚಕ್ಕುಲಿ ತಯಾರಿಸೋ ವಿಧಾನ: ಮೊದಲು 1 ಕಪ್ ತೊಳೆದು ಒಣಗಿಸಿದ ಬೆಳ್ತಿಗೆ ಅಕ್ಕಿಯನ್ನು ಹುರಿಯಿರಿ. ನಂತರ ಅರ್ಧ ಚಮಚ ಜೀರಿಗೆ, ಎಳ್ಳು, ಅರ್ಧ ಕಪ್ನಷ್ಟು ಕಡಲೆಬೇಳೆಯನ್ನು ಪ್ರತ್ಯೇಕವಾಗಿ ಹುರಿಯಿರಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ಆನಂತರ 1 ಕಪ್ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಚಮಚದಷ್ಟು ಬೆಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ. ನೀರು ಸ್ವಲ್ಪ ಬಿಸಿಯಾದ ನಂತರ 1-2 ಚಿಟಿಕೆ ಪುಡಿ ಮಾಡಿದ ಅಕ್ಕಿ ಹಿಟ್ಟು ಹಾಕಿ ಕಲಸಿ. ಬಳಿಕ ಬೆಂಕಿ ಆರಿಸಿ ಅಕ್ಕಿ ಪುಡಿಯನ್ನು ಹಾಕಿ ಒಂದು ಮುದ್ದೆ ಬರುವವರೆಗೂ ಕಲಸಿಕೊಳ್ಳಿ. ತಣ್ಣಗಾದ ನಂತರ ಚಕ್ಲಿ ಒತ್ತಿನಲ್ಲಿ ಎಣ್ಣೆಯನ್ನು ಸವರಿ ಹಿಟ್ಟನ್ನು ಹಾಕಿ ವೃತ್ತಾಕಾರದಲ್ಲಿ ಒತ್ತಿಕೊಳ್ಳಿ. ಆ ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಕ್ಲಿಯನ್ನು ಸಣ್ಣ ಉರಿಯಲ್ಲಿ ಕರಿಯಿರಿ. ಈಗ ಸಂಜೆ ಚಹಾಕ್ಕೆ ಚಕ್ಕುಲಿ ತಯಾರು. ಎಸ್ ಮೇಡಮ್,
ಸಾಫ್ಟ್ ಮೆದುವಾದ ಹೋಳಿಗೆ ರೆಡಿ ಇದೆ, ಗರಿ ಗರಿಯಾದ ಚಕ್ಕುಲಿ ರೆಡಿ ಇದೆ. ಎರಡೂ ರೆಸಿಪಿ ಹೆಂಗಿದೆ ಅಂದರೆ ಹಬ್ಬದ ಟೈಮಲ್ಲಿ ಜಾಸ್ತಿ ಮಾಡೋದಾದ್ರೂ ಕೂಡ ಕ್ಯಾಶುವಲ್ ಆಗಿ ನಾವು ತಿನ್ನೋಕೆ ಇಷ್ಟಪಡ್ತೀವಿ ಎಲ್ಲರೂ. ಸೊ ಈಗ ಯಾವ್ದು ಟೇಸ್ಟ್ ನೋಡಿ ಮ್ಯಾಮ್? ಸ್ವೀಟ್ ನೋಡೋಣ ಫಸ್ಟಿಗೆ. ಎಸ್, ತಗೊಳ್ಳಿ ಮ್ಯಾಮ್. ನೀವು ಹೇಳಿದ ಹಾಗೆ, ನೀವಾಗ ಹೇಳಿದ್ರೆ ಎಷ್ಟು ಹೂರ್ಣಕ್ಕೆ ಎಷ್ಟು ಕನಕ ಹಾಕಬೇಕು ಸಾಫ್ಟಾಗಿ ಬರುತ್ತೆ ಅಂತ, ನಿಜವಾಗ್ಲೂ ಸಾಫ್ಟಾಗಿ ಬಂದಿದೆ. ಹೋಳಿಗೆ ಅಂತ ಕೂಡಿದ್ರೆ ಬಾಯಿಗೆ ಇಟ್ಟ ಕೂಡಲೇ ಎಷ್ಟು ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬಾ ಸ್ವೀಟಾಗಿ ಬಂದಿದೆ ಮ್ಯಾಮ್, ಚೆನ್ನಾಗಿ ಬಂದಿದೆ. ಸ್ವೀಟ್ ಎಷ್ಟು ಬೇಕು ಅಷ್ಟೇ, ಮೀಡಿಯಮ್ ಆಗಿದೆ, ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ. ಕರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಕುಕ್ ಹೆಂಗೆ ಮಾಡ್ತಾರೆ ಹಾಗೆ ಮಾಡಿದ್ದೀರಾ ನೀವು. ಆ್ಯಂಡ್ ನೆಕ್ಸ್ಟ್ ಚಕ್ಲಿ ನೋಡೋಣ. ನೀವು ಟೇಸ್ಟ್ ನೋಡಿ ಮ್ಯಾಮ್. ಹೇಗಿದೆ? ಸೂಪರಾಗಿ ಬಂದಿದೆ. ಒಂದು ಸಾಫ್ಟ್ ಆದರೆ ಇನ್ನೊಂದು ಗರಿ ಗರಿ, ಕಂಪ್ಲೀಟ್ ಅಪೋಸಿಟ್. ಆ್ಯಂಡ್ ಕರೆಕ್ಟಾಗಿ ಟೇಸ್ಟಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಗರಿ ಗರಿ ಗರಿಯಾಗಿ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟೂ ಇಲ್ಲ, ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಗರಿ ಗರಿ ಗರಿಯಾಗಿ ಬಂದಿದೆ. ನಿಮ್ಗೆ ಹಿಂಗೆ ಅನಿಸ್ತು? ನನಗೆ ಖುಷಿ ಆಯಿತು. ಇಲ್ಲಿವರೆಗೂ ಬಂದು ಒಂದು ಹೋಳಿಗೆ ಮಾಡಿಕೊಟ್ರಿ ಆ್ಯಂಡ್ ಚಕ್ಲಿ ಮಾಡಿಕೊಟ್ರಿ, ಹೆಂಗೆ ಅನಿಸ್ತು ನಿಮಗೆ? ನನಗೆ ತುಂಬ ಖುಷಿ ಆಗುತ್ತೆ ಯಾವಾಗಲೂ ಇಲ್ಲಿ ಬಂದು. ಅಂದರೆ ನಮಗೆ ಬೇರೆಯವ್ರಿಗೆ ಕಲಿಸ್ಲಿಕ್ಕೆ ಒಂದು ಚಾನ್ಸ್ ಸಿಗುತ್ತಲ್ಲ. ಆಲ್ರೆಡಿ ಟೀಚಿಂಗ್ ಫೀಲ್ಡಲ್ಲೇ ಇದ್ದೀವಿ, ಮತ್ತೆ ನನಗೆ ಫ್ರೀಯಾಗಿ ಯಾರಿಗಾದ್ರೂ ಕಲಿಸೋದಂದ್ರೆ ತುಂಬ ಇಷ್ಟ. ಇಲ್ಲಿ ಇದು ನೋಡ್ಕೊಂಡು ಎಷ್ಟು ಜನ ಕಲಿತಾರೆ, ಟಿವಿ ನೋಡ್ಕೊಂಡು ಕಲಿತಾರೆ. ಅದರಲ್ಲೂ ನೀವು ಅಡಿಗೆ ಹೇಳ್ಕೊಡ್ಬೇಕಾದ್ರೆ ಗೊತ್ತಾಗುತ್ತೆ ಇದು ಟೀಚರೇ ಹೇಳ್ಕೊಡ್ತಿದ್ದಾರೆ ಅಂತ. ಬಿಕಾಸ್ ನಾರ್ಮಲ್ ಆಗಿ ಬೇರೆಯವ್ರು ಹೇಳ್ಕೊಡಕ್ಕೂ ಟೀಚರ್ ಹೇಳ್ಕೊಡೋದಕ್ಕೂ ಡಿಫ್ರೆನ್ಸ್ ಇದೆ. ಎಷ್ಟು ಪ್ರಪೋರ್ಷನಲ್ ಹಾಕಬೇಕು ಎಲ್ಲಾನು ನೀಟಾಗಿ ಹೇಳ್ಕೊಟ್ರಿ. ಸೊ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಚಿಕ್ಕ ಉಡುಗೊರೆ. ಥ್ಯಾಂಕ್ ಯು. ಆ್ಯಂಡ್ ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ನಮ್ಮ ಅಡುಗೆ ಮನೆಗೆ ಬಂದು 2 ರೆಸಿಪಿನ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಾಡಿ. ವೆಲ್ಕಮ್. ವೀಕ್ಷಕರೇ ನೋಡಿದ್ರಲ್ಲ, ಮೆದುವಾದ ಹೋಳಿಗೆ, ಅದರ ಜೊತೆಗೆ ಗರಿ ಗರಿಯಾದ ಚಕ್ಕುಲಿ ಹೆಂಗಿದೆ ಅಂತ ಹೇಳಿದರೆ ತಿಂದಷ್ಟು ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಚಕ್ಕುಲಿ. ಸೊ 2 ರೆಸಿಪಿನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬಂದ್ರಿ. ಆ್ಯಂಡ್ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ದಿನ ಹೊಸ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.